ಕರಾವಳಿಯ ಅತಿದೊಡ್ಡ ಜಾತ್ರೆ ಆರಂಭವಾಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಡಿ ಹಬ್ಬ ಅಂದ್ರೆ ಶ್ರದ್ಧೆ ಮತ್ತು ನಂಬಿಕೆಗಳ ಪ್ರತೀಕ. ಮದುವೆಯಾಗದವರಿಗೆ ಮದುವೆ ಆದವರಿಗೆ ಸಂತಾನ, ಭಕ್ತರ ಬದುಕಿಗೆ ಸೋಪಾನ ನೀಡುವ ಕೋಟಿಲಿಂಗೇಶ್ವರನೆಂದರೆ ಎಲ್ಲರಿಗೂ ಅಪಾರ ವಿಶ್ವಾಸ. ಇಲ್ಲಿ ರಥೋತ್ಸವ ಅಂದ್ರೆ ಅದ್ದೂರಿತನಕ್ಕೆ ಇನ್ನೊಂದು ಹೆಸರು. ಹೊಸದಾಗಿ ಮದುವೆಯಾದವರಿಗೆ ತಮ್ಮ ಸುಖ ದಾಂಪತ್ಯದ ಬಗ್ಗೆ ಸಾವಿರ ಕನಸುಗಳಿರುತ್ತವೆ. ಕೋಟಿಲಿಂಗೇಶ್ವರ ಸನ್ನಿಧಿಗೆ ಬಂದು ಪರಿಷ್ಕರಣೆಯಲ್ಲಿ ಶುದ್ಧಗೊಂಡು ಪೂಜೆ ಸಲ್ಲಿಸುವುದು ಪದ್ಧತಿ. ಈ ದೇವ ಸನ್ನಿಧಿಯಲ್ಲಿ ದಾಂಪತ್ಯ ಗೀತೆ ಆರಂಭವಾದರೆ ಪೂರ್ಣ ಜೀವನ ಸುಖವಾಗಿರುತ್ತೆ ಅನ್ನೋದು ಜನರ ವಿಶ್ವಾಸ. ಹಾಗಂತಲೇ ನೂರಾರು ಜೋಡಿಗಳು ಕುಂದಾಪುರದ ಕೋಟಿಲಿಂಗೇಶ್ವರ ದರ್ಶನಕ್ಕೆ ಬರುತ್ತಾರೆ. ಕರಾವಳಿ ಮಲೆನಾಡು ಭಾಗದ ಅತಿ ದೊಡ್ಡ ಜಾತ್ರೆ ಅಂದ್ರೆ ಕೋಡಿ ಹಬ್ಬ. 7 ದಿನಗಳ ಕಾಲ ನಡೆಯುವ ಈ ಮಹೋತ್ಸವದಲ್ಲಿ ಮೊದಲ ದಿನ ನವ ದಂಪತಿಗಳ ಜಾತ್ರೆ ನಡೆಯುತ್ತೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಕೈ ಹಿಡಿದು ಬಂದು ದೇವರಿಗೆ ಕೈ ಮುಗಿದು ಹೋಗುತ್ತಾರೆ. ಪುಷ್ಕರಣಿಗೆ ಪ್ರದಕ್ಷಿಣೆ ಬಂದು ಸುತ್ತಲೂ ಅಕ್ಕಿ ಚೆಲ್ಲಿ ಹರಕೆ ತೀರಿಸುತ್ತಾರೆ. ಇಲ್ಲಿಂದ ಮುಂದೆ ಹೊಸ ಜೀವನ ಆರಂಭಿಸುತ್ತಾರೆ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಈ ದೇವಸ್ಥಾನದ ಸ್ಥಳ ಪುರಾಣ ಲಭ್ಯ ಇದೆ. ಅಂದರೆ ಒಂದು ಕಾಲದಲ್ಲಿ ಭೂಮಿಯಲ್ಲಿ ಅಂತರ್ಗತವಾಗಿದ್ದಂಥ ಈ ದೇವಸ್ಥಾನ ಕೋಟಿ ಸಂಖ್ಯಾಕ ಋಷಿಗಳ ತಪಸ್ಸಿಗೆ ಪರಶಿವನು ಒಲಿದು ಪ್ರತ್ಯಕ್ಷವಾದಂಥ ದಿವಸ, ಅದೇ ದಿವಸದಲ್ಲಿ ಈ ಒಂದು ಜಾತ್ರೆ ನೆರವೇರ್ತಾ ಇದೆ. ಇದನ್ನು ಪ್ರತಿ ವರ್ಷ ವೃಶ್ಚಿಕ ಮಾಸ ಅಥವಾ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯ ದಿನ ಈ ರಥೋತ್ಸವವನ್ನು ಆಚರಿಸ್ತಾರೆ. ಇದು ಸನಾತನ ಶೈವಾಗಮನ ಪದ್ಧತಿಯಂತೆ ಇಲ್ಲಿನ ಉತ್ಸವದಾದಿಗಳು ನೆರವೇರ್ತವೆ. ಇದು 7 ದಿನಗಳ ಪರ್ಯಂತ ಈ ಉತ್ಸವ ನೆರವೇರುತ್ತೆ. ಈ 7 ದಿನ ನಡೆಯುವಂಥ ಉತ್ಸವವನ್ನು ಸಕಲ ಜೀವಜಂತುಗಳ ಕ್ಷೇಮಾರ್ಥವಾಗಿ ಆಚರಿಸುವಂಥ ಹಬ್ಬ ಎನ್ನುವಂಥ ಒಂದು ಸಂದೇಶದ ಪ್ರತೀಕವಾಗಿ ಭುವನೋತ್ಸವ ಎನ್ನುವುದಾಗಿ ಕರೆದಿದ್ದಾರೆ. ಉತ್ತಮ ಸಂತಾನದ ಆಸೆ ಹೊತ್ತವರೇ ಹೆಚ್ಚು ಸಂಖ್ಯೆಯಲ್ಲಿ ಬರುವುದರಿಂದ ಇದನ್ನ ಕುಡಿ ಹಬ್ಬ ಅಂತಾನೂ ಕರೆಯಲಾಗುತ್ತೆ. ಜಾತ್ರೆಗೆ ಬಂದವರೆಲ್ಲ ಕಡ್ಡಾಯವಾಗಿ ಕಬ್ಬಿನ ಜಲ್ಲೆಯನ್ನ ಮನೆಗೆ ತೆಗೆದುಕೊಂಡು ಹೋಗೋದು ಇಲ್ಲಿನ ಪದ್ಧತಿ. ಕಬ್ಬಿನ ಜಲ್ಲೆಯ ಕೊಡಿ ಕೊಂಡೊಯ್ಯುವುದರಿಂದಲೂ ಇದನ್ನ ಕೊಡಿ ಹಬ್ಬ ಎಂದು ಕರೆಯಲಾಗುತ್ತೆ. ಕೋಟಿಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮರಥವು ಗಾತ್ರದಲ್ಲಿ ಅತಿ ದೊಡ್ಡದು. ಕೊಡಿ ಹಬ್ಬದ ದಿನ ಭಕ್ತರೆಲ್ಲ ಸೇರಿ ಭಕ್ತರೆಲ್ಲ ಸೇರಿ ಎಳೆಯುತ್ತಾರೆ. ಬ್ರಹ್ಮರಥದ ಮುಂದೆ ದೇವರ ಉತ್ಸವ ಮೂರ್ತಿಯನ್ನ ತಲೆಯಲ್ಲಿ ಹೊತ್ತು ನಡೆಸುವ ನರ್ತನ ಸೇವೆ ನೋಡುವುದೇ ಕಣ್ಣಿಗೆ ಹಬ್ಬ. ಇಲ್ಲಿ ಶಿವದೇವರು ಕೋಟಿಲಿಂಗ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾರೆ ಅನ್ನೋದು ನಂಬಿಕೆ. ಗ್ರಾಮೀಣ ಜನರು ಕೋಡಿ ಹಬ್ಬಕ್ಕಾಗಿ ವರ್ಷವೆಲ್ಲ ಕಾಯ್ತಾರೆ. 7 ದಿನದ ಜಾತ್ರೆಯಲ್ಲಿ ನಿತ್ಯವೂ ಬಂದು ಪಾಲ್ಗೊಂಡು ಸಂಭ್ರಮಿಸುತ್ತಾರೆ. ಇಲ್ಲಿ ನಾವು ಹೊಸದಾಗಿ ಮದುವೆ ಆಗಿದ್ದಲ್ಲ, ಇಲ್ಲಿ ಬಂದಿದ್ದು. ನಮ್ಮ ಸಂಪ್ರದಾಯದ ಪ್ರಕಾರ ಇಲ್ಲಿ ಬರಬೇಕಲ್ಲ, ವರ್ಷಕ್ಕೆ ಹೊಸದಾಗಿ ಮದುವೆ ಆದವರು ಬಂದು ಇಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿ ಕೊಡಿ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಬಂದರೆ ಮಕ್ಕಳಾಗುತ್ತೆ ಅಂತ ಇದು ಮಾಡ್ತಾರೆ. ವರ್ಷಂಪ್ರತಿ ಬಂದು ಹೋದವ್ರು, ಫಸ್ಟ್ ಮದುವೆ ಆದವ್ರು ಬಂದು ಹೋಗಬೇಕು ಅಂತ ದೇವರ ದರ್ಶನ ಮಾಡಿ ಹೊರಟಿದ್ದೀವಿ. ನಂಬಿಕೆಗಳೇ ಜೀವಾಳ ಅಂತಾರೆ. ಗ್ರಾಮೀಣ ಜನರ ಬದುಕಿನಲ್ಲಿ ಕೋಡಿ ಹಬ್ಬ ಅವಿನಾಭಾವ ಸ್ಥಾನ ಪಡೆದಿದೆ. ಹಾಗಂತಲೇ ವರ್ಷದಿಂದ ವರ್ಷಕ್ಕೆ ಈ ಹಬ್ಬದ ವೈಭವ ಹೆಚ್ಚುತ್ತಿದೆ. ದಿವಾಕರ್ ಹಿರೇಡ್ಕ, ಸ್ಪಂದನ ನ್ಯೂಸ್, ಕುಂದಾಪುರ.